ಗೃಹ ಜ್ಯೋತಿ ಯೋಜನೆಯಿಂದ ರೈತರು ವಂಚಿತರಾಗಿದ್ದು ಅವರಿಗೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಮೂಲಕ ಗೃಹ ಜ್ಯೋತಿ ವ್ಯಾಪ್ತಿಗೆ ತರಬೇಕೆಂದು ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಒತ್ತಾಯ ಮಾಡಿದ್ದಾರೆ. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಲಕ್ಷಾಂತರ ಮಂದಿ ರೈತರು ಇದರಿಂದಾಗಿ ಗೃಹ ಜ್ಯೋತಿ ವ್ಯಾಪ್ತಿಗೆ ಒಳಪಡ್ತಾರೆ. ಈ ವಿಷಯದ ಬಗ್ಗೆ ಡಿಸಿಎಂ ಡಿಕೆಶಿ ಹಾಗೂ ಸಚಿವ ಕೆಜೆ ಜಾರ್ಜ್ ಇವರಿಗೆ ಮನವಿ ಸಲ್ಲಿಸಿದ್ದೀನಿ ಅಂತ ತಿಳಿಸಿದರು. ತಿಪಟೂರಲ್ಲಿ ಹಿಂದಿನ ಶಾಸಕರ ಆಡಳಿತ ವೈಫಲ್ಯದಿಂದ ನಗರದ ಹಲವಾರು ಸಮಸ್ಯೆಗಳು ಹಾಗೆ ಉಳಿದಿದೆ. ನಗರದ ಕೆರೆಗೆ 10 ಕೋಟಿ ಹಾಕಿದ್ರು, ಆದರೆ ಕೆರೆ ನೀರು ಸೋರುವುದು ನಿಲ್ಲಿಸಲಾಗಿಲ್ಲ. ಯುಜಿಡಿಗೆ ಹಾಕಿದ 25 ಕೋಟಿ ರೂಪಾಯಿ ನಿರುಪಯೋಗವಾಗಿದೆ ಎಂದು ಆರೋಪ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ಸದಸ್ಯ ಭಾರತಿ, ಮಂಜುನಾಥ್, ಆಶಿಕ್, ಬಾನು ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವರದಿ ಆನಂದ್, ತಿಪಟೂರು. ಒಂದು ಫಲಾನುಭವಿಗಳ ಒಂದು ಸಂದರ್ಭ ಏನು ಬಂದು ಕಾಂಗ್ರೆಸ್ ಪಕ್ಷದ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿ ಜನರಿಗೆ ಈ 5ನೇ ತಾರೀಕು ಅವರಿಗೆ ಬರುವ ಝೀರೋ ಬಿಲ್ಲಿಂದ ಒಂದು ದೊಡ್ಡ ಸಂತೋಷ ಉಂಟಾಗ್ತಾ ಇದೆ. ಈಗಾಗಲೇ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡಿ ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಅದಾದ್ಮೇಲೆ ಈಗ ಅಕ್ಕಿ ಮತ್ತು ಹಣ ಅವರಿಗೆ ತಲುಪಿ ಅದೊಂದು ದೊಡ್ಡ ಸಾಧನೆ ಆಗಿದೆ. ಅದೇ ರೀತಿ ಈಗ ಗೃಹ ಜ್ಯೋತಿನೂ ಪ್ರಾರಂಭ ಆಗಿ ಮೊದಲನೇ ಅವ್ರ ಬಿಲ್ಲು ತಲುಪೋದಿದೆ. ಇನ್ನು ಸ್ವಲ್ಪ ದಿವಸದಲ್ಲೇ ಗೃಹ ಲಕ್ಷ್ಮಿನೂ ಜಾರಿ ಆಗ್ತಾ ಇದೆ, ಮತ್ತೆ ಯುವ ನಿಧಿನೂ ಆಗ್ತಾ ಇದೆ. ಈ ಗೃಹ ಜ್ಯೋತಿ ಸಂದರ್ಭದಲ್ಲಿ ನಾನು ನನ್ನ ಪಕ್ಷದ ಸರ್ಕಾರಕ್ಕೆ ನಾನು ಈಗ ಮನವಿ ಮಾಡ್ಕೊಳಕ್ಕೆ ಹೊರಟಿದ್ದೀನಿ ಅಂದರೆ, ಏನು ನಿಜವಾಗಲೂ ನಮ್ಮ ರೈತಾಪಿ ಜನರು ತೋಟಗಳಲ್ಲಿ ಹೊಲಗಳಲ್ಲಿ ಮನೆ ಕಟ್ಕೊಂಡು ಇವತ್ತು ಜೀವನ ಮಾಡ್ತಾ ರೈತರಾಗಿ ಉಳ್ಕೊಂಡು ಇವತ್ತು ರೈತಾಪಿಯಾಗಿ ಬದುಕಿ ನಮ್ಗೆ ಅನ್ನ ಕೊಡಕ್ಕೆ ಹೊರಟಿದ್ದಂತ ಕುಟುಂಬಗಳಿಗೆ ಈ ಗೃಹ ಜ್ಯೋತಿ ತಲುಪ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ನಿರಂತರ ಏನು ಒಂದು ಜ್ಯೋತಿ ಒಂದು ಕಾರ್ಯಕ್ರಮ ಇದೆ, ಅದ್ಯಾರಿಗೂ ಇವ್ರಿಗೆ ಕೊಡಲ್ಲ. ನಿರಂತರ ಜ್ಯೋತಿ ಕಾರ್ಯಕ್ರಮ ಇಲ್ಲದ ಕಾರಣ ಇವ್ರಿಗೆ ಈ ಗೃಹ ಜ್ಯೋತಿ ಅವ್ರಿಗೆ ಎಲಿಜಿಬಿಲಿಟಿ ಬರಲ್ಲ. ಅವರು ಕೇವಲ ಏನು ತಮ್ಮ ಪಂಪ್ ಸೆಟ್ಗಳು ಕರೆಂಟ್ ಇಲ್ಲಿ ಬರುತ್ತೆ ಟೈಮು, ಆ ಕರೆಂಟ್ ಅಲ್ಲಿ ಅಷ್ಟೇ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ಸಮಯದಲ್ಲಿ ಅವ್ರಿಗೆ ನಿರಂತರ ಜ್ಯೋತಿ ಒಂದು ಅವಶ್ಯಕತೆ ಇದ್ರೂ ಅದು ಸಿಗ್ತಾ ಇಲ್ಲ. ನಮ್ಮ ತಾಲೂಕಲ್ಲೇ ಸಾವಿರಾರು ಕುಟುಂಬಗಳು ಈ ತರ ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಅಂದ್ರೆ ರಾಜ್ಯದ 186 ತಾಲೂಕುಗಳಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ ಸುಮಾರು 40 ರಿಂದ 50 ಲಕ್ಷ ಜನ ಇದರಿಂದ